ವಿಜಯದಶಮಿ ಸಂಭ್ರಮ ಕರಾವಳಿಯ ಪ್ರಸಿದ್ಧ ದೇವಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ನಡೆಯಿತು. ಇಂದು ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳು ವಿದ್ಯೆಯಲ್ಲಿ ಪಾರಂಗತವಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ನವರಾತ್ರಿಯ ಸಂದರ್ಭ ಸರಸ್ವತಿ ಸಾನ್ನಿಧ್ಯದಲ್ಲಿ ಕಾಳಿಯಲ್ಲಿ ಸೃಷ್ಟಿಯಾಗುವುದರಿಂದ ಇಂದಿನ ಅಕ್ಷರಾಭ್ಯಾಸಕ್ಕೆ ಬಹಳಷ್ಟು ಮಹತ್ವವಿದೆ. ಈ ಕಾರಣದಿಂದ ಉಡುಪಿಯ ಅಂಬಲಪಾಡಿ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನಕ್ಕೂ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನೂರಾರು ಮಂದಿ ಪೋಷಕರು ಮಕ್ಕಳಿಗೆ ವಿದ್ಯಾರಂಭವನ್ನ ಮಾಡಿದರು. ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಜನಾರ್ದನ ಮಹಾಕಾಳಿ ದೇವಸ್ಥಾನದಲ್ಲಿ ನವರಾತ್ರಿಯ ವೈಶಿಷ್ಟ್ಯ ಅಂದ್ರೆ ವಿದ್ಯಾರಂಭ. ಚಿಕ್ಕ ಮಕ್ಕಳಿಗೆ ಮಹಾಕಾಳಿ ದೇವಿ ಮುಂದೆ ವಿದ್ಯಾರಂಭ ಮಾಡಿಸಿದ್ರೆ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವ ನಂಬಿಕೆ ಇದೆ. ನೂರಾರು ಭಕ್ತರು ಮಹಾಕಾಳಿ ಅಮ್ಮನ ಸನ್ನಿಧಿಯಲ್ಲೇ ವಿಜಯದಶಮಿ ವಿಶೇಷವಾಗಿ ಇಂದು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸದ ಸಂಭ್ರಮದಲ್ಲಿ ತೊಡಗಿಸಿಕೊಂಡ್ರು. ದೇವರ ಸನ್ನಿಧಿಯಲ್ಲಿ ಮಗುವಿಗೆ ವಿದ್ಯಾದೇವತೆ ಸರಸ್ವತಿ ಹೆಸರನ್ನ ಅಕ್ಕಿಯಲ್ಲಿ ಬರೆಯುವುದರ ಮೂಲಕ ಅಕ್ಷರ ಬೋಧಿಸುವ ವಿಧಿವಿಧಾನದಲ್ಲಿ ಪಾಲ್ಗೊಂಡ್ರು. ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿವಿಧೆಡೆಗಳಿಂದ ಬಂದ ಭಕ್ತರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಇವತ್ತು ವಿದ್ಯೆಯನ್ನು ಕಲಿತರೆ ಮಕ್ಕಳ ಉನ್ನತಿ, ಸಾತ್ವಿಕವಾದ ಎಲ್ಲ ಉನ್ನತಿಗಳು ಸಿಗುತ್ತೆ, ಒಳ್ಳೆಯದಾಗುತ್ತೆ ಎಂದು ಆ ಮನಸ್ಸಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಎಲ್ಲ ತಾಯಂದಿರಲ್ಲಿ ಮಾಡಿಸಿದ್ದಾರೆ. ಹಲವಾರು ವರ್ಷಗಳು ನಡೀತಾ ಇದೆ. ಎಷ್ಟು ಮಕ್ಕಳು ಬಂದಾರೆ, ಎಷ್ಟು ತಂತಾಯಿಗಳು ಬಂದರೆ ನಮಗೆ ಗೊತ್ತಿಲ್ಲ, ಅಷ್ಟು ತುಂಬಿ ಹೋಗಿತ್ತು. ಅಂದರೆ ಆ ಶ್ರದ್ಧೆ ಭಕ್ತಿಗಳು ನಮ್ಮಲ್ಲಿದೆ. ಅದನ್ನು ಜಾಗೃತಗೊಳಿಸುವ ಶಕ್ತಿ ಆಗಬೇಕಾಗಿದೆ ಅಂತ ದೊಡ್ಡ ಕೆಲಸ ಈ ಸಂಧಾನದಿಂದ ಆಗಿದೆ. ಇಲ್ಲಿ ಮತ್ತು ಕೊಲ್ಲೂರಲ್ಲಿ ಆಗ್ತದೆ. ಮತ್ತು ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಅಕ್ಷರಾಭ್ಯಾಸ ಮಾಡಿದ ಜಾಗದಿಂದ ಆಗುತ್ತೆ. ಹಲವಾರು ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಆ ಜಾಗೃತೆ ಕಥೆಗೊಳಿಸುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ಆ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸದ ಮಾಡಿದ ಮಕ್ಕಳು ಮತ್ತು ಅವರ ಕುಟುಂಬದವರಿಗೆ ಮತ್ತು ಇಡೀ ನಾಡಿಗೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ ಹಿತವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ನೆಮ್ಮದಿ ಒಕ್ಕಟ್ಟನ್ನು ಕೊಡಲಿ. ವಿಶೇಷವಾಗಿ ನಮ್ಮ ಶ್ರೀ ಅಂಬಲಪಾಡಿ ತಾಯಿಯಲ್ಲಿ ಅಕ್ಕಿಯಲ್ಲಿ ಅರಸಿನ ತುಂಡಿನಲ್ಲಿ ಓಂಕಾರ ಆರಂಭಿಸಿ ಸ್ವರಾಕ್ಷರಗಳನ್ನ ಬರೆಸುವ ಮೂಲಕ ಅಕ್ಷರಾಭ್ಯಾಸದ ವಿಧಿವಿಧಾನ ನೆರವೇರಿಸಲಾಯಿತು. ತಮಿಳುನಾಡು, ಕೇರಳ ಸೇರಿದಂತೆ ನೂರಾರು ಭಕ್ತರು ಸೇವೆ ಸಲ್ಲಿಸಿದ್ರು. ವಿಜಯದಶಮಿ ಅಂಗವಾಗಿ ಮೂಕಾಂಬಿಕೆಗೆ ವಿಶೇಷ ಪೂಜೆ ನೆರವೇರಿತು. ಪ್ರಾರ್ಥನೆ ಮಾಡಿದವರಿಗೆ ಕಾಳಿಯಾಗಿ ಅನುಗ್ರಹಿಸ್ತಾಳೆ. ಹಾಗೆ ಲಕ್ಷ್ಮಿಯಾಗಿ ಸಂಪತ್ತಿನ ಅಧಿದೇವತೆಯನ್ನು ಪ್ರಾರ್ಥಿಸಿದರೆ ಸಂಪತ್ತು ಅಧಿದೇವತೆಯಾಗಿ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ. ಹಾಗೂ ಇವತ್ತಿನ ದಿವಸ ವಿದ್ಯಾ ವಿಶೇಷವಾಗಿ ವಿದ್ಯಾದಶಮಿ ಆದ್ದರಿಂದ ಸರಸ್ವತಿ ಅನುಗ್ರಹಕ್ಕಾಗಿ ವಿದ್ಯಾರಂಭ ವಿಶೇಷತೆ ಇದೆ. ಹಾಗೆ ಸರಸ್ವತಿ ರೂಪದಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡುವಂಥದ್ದು ಇಲ್ಲಿನ ಸಂಪ್ರದಾಯ ಆಗಿದೆ. ಅವಿದ್ಯಾ ಮೂಲನಾಶಿನಿ ವಿದ್ಯಾ ಅವಯವ ಮೂರ್ತಿ ಸರ್ವ ವಿದ್ಯಾ ಪ್ರದಾಯಿತೆ ಮೂಕಾಂಬಾಯೇ ನಮೋ ನಮಃ ಸರಸ್ವತಿ ನಮೋ ನಮಃ ಅಂತ ಆ ಮೂಕಾಂಬಿಕಾ ಸನ್ನಿಧಾನದಲ್ಲಿ ಅಕ್ಕಿಯಲ್ಲಿ ಅಕ್ಷರವನ್ನು ಪ್ರಾರಂಭ ಮಾಡಿ ನಾಲಿಗೆಯಲ್ಲಿರುವಂತಹ ಎಲ್ಲ ದೋಷಗಳನ್ನು ನಿವಾರಣೆ. ತಾಯಿಯ ಮಡಿಲಲ್ಲಿ ಕುಳಿತು ತೊದಲು ನುಡಿಯಲ್ಲಿ ಅಕ್ಷರಾಭ್ಯಾಸ ನಡೆಸಿದ ಮುದ್ದು ಕಂದಮ್ಮಗಳಿಗೆ ಭಕ್ತರು ಶುಭ ಹಾರೈಸಿದ್ರು. ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸುವ ಮೂಲಕ ಅವರ ಉತ್ತಮ ಭವಿಷ್ಯಕ್ಕೆ ಭಕ್ತಿಯಿಂದ ಬೇಡಿದ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.